ನಮ್ಮ ಊರಿನವ ಇದು ನೀವು ತಮಿಳ್ನಾಡಿದ್ದು ಚಿನ್ನಮ್ಮ ಅಂತ ಗೊತ್ತಿರ್ಬೋದು ಚಿಕನ್ದು ನೋಡಿ ಅವರಿಗೆ ತಮಿಳ್ನಾಡಲ್ಲಿ ಚಿನ್ನಮ್ಮ ಅದು ಚಿಕನ್ ರಿಪೇರಿ ಮಾಡೋದ್ರೆ ಟಾಪು ಇದು ನಮ್ಮದು ಕಮ್ಮಿದು ಕ್ಯಾಬ್ರೆ ಡ್ಯಾನ್ಸ್. ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ಇವರು ಅಜ್ಜಿ ಮನೆಯಲ್ಲಿ ಕೋಲ ಇತ್ತು. ಈ ಕಡೆ ಅಂದರೆ ದಕ್ಷಿಣ ಕನ್ನಡದ ಕಡೆ ಕೋಲ ನೇಮೋತ್ಸವ ಎಲ್ಲ ಮಾಡ್ತೀವಿ. ಸೊ ಅದು ಇತ್ತು. ಅದರ ನೆಕ್ಸ್ಟ್ ಡೇ ಈ ಕಡೆ ತಂಬಿಲ ಅಂತ ಮಾಡ್ತಾರೆ. ಇವತ್ತು ನಾನ್ ವೆಜ್, ನಿನ್ನೆದ್ದು ವೆಜ್ ಇತ್ತು. ಸೊ ಅದಕ್ಕೆ ಇವತ್ತು ಏನೇನು ಪ್ರಿಪ್ರೇಷನ್ ಎಲ್ಲ ಮಾಡ್ತಾರೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಓಕೆ, ಎಲ್ಲ ನೆಕ್ಸ್ಟ್ ಇದನ್ನು ಕಂಟಿನ್ಯೂ ಮಾಡ್ತಾರೆ ಇವರು. ಇವಾಗ ಕೋಳಿ ತಗೊಳ್ಳಿಕ್ಕೆ ಹೊರಟ್ವಿ. ಸೊ ಎಲ್ಲ ಏನಂದರೆ ಊರಿನ ಕೋಳಿ ಮಾಡ್ಬೇಕು ಇದಕ್ಕೆ. ಸೊ ಇವಾಗ ನಮ್ಮದು ಗುರುವಣಿಗೆರೆ ಹೋಗಿ ಎಲ್ಲೊಂದು ಮನೆ ಇದೆ. ಸೊ ಅವ್ರದ್ದು ಏನಂದರೆ ಎಲ್ಲ ಊರಿನ ಕೋಳಿ ಎಲ್ಲ ಅವರು ಸೇಲ್ ಮಾಡೋದು. ಸೊ ಇವಾಗ ಅಲ್ಲಿ ಹೋಗ್ಬಿಟ್ಟು ಕೋಳಿ ತಗೊಂಬಂಡು ಇವಾಗ ಇಡೋದಲ್ಲಿ. ಆಮೇಲೆ ಸಂಜೆ ಕೋರಿ ಬಂಟೆ ಅಂತಂದರೆ ಕೋಳಿದ್ದು ಕತ್ತಿಸ್ಕೊ ಒಂದು ಇದಿದೆ, ಒಂದು ಪದ್ಧತಿ ಇದೆ. ಒಂದು 3 ಗಂಟೆ ಸ್ಟಾರ್ಟ್ ಆಗುತ್ತೆ. ಒಂದು 30-40 ಕೋಳಿ ಇರುತ್ತೆ. ನಮ್ಮದು ಸಣ್ಣ ಫ್ಯಾಮಿಲಿ, ಅದೇ 30-40 ಕೋಳಿ ಇರುತ್ತೆ. ಒಬ್ಬೊಬ್ಬರು ಮನೆಯಿಂದ ಒಂದು 2-3 ಜೊತೆ ಅಗೇಲ್ ಅಂದರೆ ಅದೊಂದು ಸೇವೆ ಅಂತ ಇರುತ್ತೆ ನಮ್ಮದು ದೈವಕ್ಕೆ. ಸೊ ಅಲ್ಲಿ ಇರೋದು ಒಂದೇ ದೈವ, ಸೊ ಆ್ಯಕ್ಚುಲಿ ಮಂತ್ರಿ ದೇವತೆ ಅಂತ. ಸೊ ಅದೇ ಇವತ್ತು ತಂಬಿಲದ್ದು ಅಗೇಲ್ದು ಒಂದು ಕಾರ್ಯಕ್ರಮ ಇದೆ. ಸೊ ಅದಕ್ಕೋಸ್ಕರ ಇವಾಗ ನಾನು ಕೋಳಿ ತರಕ್ಕೆ ಹೊರಡ್ತಾ ಇದ್ದೀನಿ. ಸೊ ನಾನು ತೋರಿಸ್ತೀನಿ ಆ ಮನೆಗೆ ಹೋದ್ಮೇಲೆ ಸೊ ಇಷ್ಟು ಅವ್ರು ಕೋಳಿ ಸಾಕ್ತಾರೆ ಏನು ಕತೆ ಅಂತ. ಹೌದಾಲಜಿ ಅಂದ ಇವರು ಯಜಮಾನ್ರು ಮನೆಯದು ನಿನ್ನೆದೆಲ್ಲ ಪಲ್ಲೆ ಜೀತ್ ಕೋರಿಗೊನರ ತಮಾರ ಐ ಕೇದನ ಇವ್ರದ್ದೆಲ್ಲ ನಿದ್ದೆ ಆಗಿಲ್ಲ ನಿನ್ನೆದೆಲ್ಲ. ನಿನ್ನೆ ಮಲ್ಗುವಾಗ 3-4 ಗಂಟೆ ಆಗಿದೆ. ಎಲ್ಲ ಮಲ್ಕೊಂಡಿದೆ. ನಿಮ್ಗೆ ಕಾಣಿಸಲ್ಲ ಅನ್ಸುತ್ತೆ, ಎಲ್ಲ ಮಲ್ಕೊಂಡಿದ್ದಾರೆ. ಫುಲ್ಲು ನಿದ್ದೆ ಅಲ್ಲಿದ್ದಾರೆ ನೋಡಿ. ಇವರು ಫುಲ್ ಇವರೇ ಜವಾಬ್ದಾರಿ. ನಿನ್ನೆದೆಲ್ಲ ಫುಲ್ ಇವರೇ ಜವಾಬ್ದಾರಿ. ಮುಖ ಎಲ್ಲ ತೋರಿಸಿ ಹೇಳ್ತಿದ್ದಾರೆ. ಸುಮ್ಮನೆ ಮಲಗಿ ನಿನ್ನೆ ಯಾವುದಕ್ಕೆ ಕೂತಿಲ್ಲ. ಇವತ್ತು ಸುಮ್ಮನೆ ನಾಟಕ ಮಾಡ್ಕೊಂಡು ಮಲಗಿದ್ದಾರೆ. ನಾಟಕ ನಮ್ಮದು ನಿನ್ನೆ 2 ಸಿಯಾಳ ಕೊಟ್ಟಿದ್ರು ದೈವ. ಸೊ ಅದನ್ನು ಇಲ್ಲಿ ನಮ್ಮ ಗ್ರಾಮದ ದೇವಸ್ಥಾನಕ್ಕೆ ಬಂದು ಇಲ್ಲಿ ಕೊಡ್ಲಿಕ್ಕುಂಟು ಬೆಳಿಗ್ಗೆ. ಸೊ ಅದಕ್ಕೆ ನನ್ನ ತಮ್ಮ ತಗೊಂಡೋಗಿದ್ದಾನೆ. ಸೊ ಅದಕ್ಕೆ ನಾವು ವೆಯ್ಟ್ ಮಾಡ್ತಿದ್ವಿ. ಕಾರಣ ನಾವು ಯಾರು ಸ್ನಾನ ಮಾಡಿಲ್ಲ ಅದಕ್ಕೆ ಬೆಳಿಗ್ಗೆಯಿಂದ. ಸೊ ಅವನು ಇವಾಗ ಅದು ಸಿಯಾಳ ಕೊಟ್ಬಿಟ್ಟು ಅಲ್ಲಿ ದೇವ್ರ ಪ್ರಸಾದ ತಗೊಂಡ್ಬಿಟ್ಟು ಬರ್ತಾನೆ. ಅದನ್ನು ನಮ್ಮದು ದೈವದ ಸ್ಟ್ಯಾಂಡಲ್ಲಿ ಇಡಬೇಕು. ಸೊ ಆ ಥರ ಒಂದು ಕ್ರಮ ಉಂಟು. ಸೊ ಅದು ನಿನ್ನೆ ದೈವ ಅದೇ ಹೇಳಿದೆ, ನಮ್ಮದು ಗ್ರಾಮ ದೇವಸ್ಥಾನ ಕೊಡಬೇಕು ಅಂತ. ಸೊ ಅದಕ್ಕೆ ಇವಾಗ ಅವನಲ್ಲಿ ಹೋಗಿದ್ದಾನೆ. ಸೊ ಇಲ್ಲಿಂದ ನಾವು ಚಿಕನ್ ತರಕ್ಕೆ ಹೋಗ್ತಾ ಇದ್ದೀವಿ. ಅದೇ ಕೋಳಿ ಹೇಳಿದಲ್ವ ಆವಾಗ. ಇನ್ನೊಂದು 8 ಕೋಳಿ ಶಾರ್ಟೇಜ್ ಇದೆ. ಸೊ ಅದೇ ಹೋಗ್ತಾ ಇದ್ದೀವಿ ಇವಾಗ. ಹಾಗೆ ಅದೆಲ್ಲ ನಮ್ಮ ಕಸಿನ್ಸು. ಇವರು US ಅಲ್ಲಿರೋದು ರೂಪೇಶ್ ಅಂತ ಇವರು. ಆಮೇಲೆ ಇವನು ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರು. ಅವರು ದಿನೇಶ್ ಅಂತ ಇವರು ತಮ್ಮ, ಅವರು ಮುಂಬೈಯಲ್ಲಿರೋದು. ಹಾಗೆಲ್ಲ ಕಸಿನ್ಸ್ ಎಲ್ಲ ಹೋಗ್ತಾ ಇದ್ದೀವಿ ಸೇರಿಬಿಟ್ಟು. ಹಾಗೆ ತುಳುನಾಡು ಚಿಕನ್ ಅಂತ ನಮ್ಮದು ಗುರಣಿಕೆರೆಯಿಂದ ಟುವರ್ಡ್ಸ್ ಉಪ್ಪಿನಂಗಡಿ ಹೋಗೋ ರೋಡಲ್ಲಿ ಒಂದಿದೆ. ನೀವು ರೈಟ್ ಸೈಡಲ್ಲಿ ಹೋದರೆ ನಿಮ್ಗೆ ಕಾಣಿಸುತ್ತೆ. ಸೊ ಇಲ್ಲಿ ಬಂದಿದ್ದೀವಿ ಇವಾಗ. ಇಲ್ಲಿ ನಮಗೊಂದು 8 ಕೋಳಿ ಶಾರ್ಟೇಜ್ ಆಯಿತು. ಸೊ ಅದಕ್ಕೆ ಇಲ್ಲಿ ನಾಟಿ ಕೋಳಿ ತಗೊಳ್ಳೋಣ ಅಂತ ಬಂದಿದ್ದು. ಪಾಡ್ಗ ಕಾರ್ದ ಟಿಕೆಟ್ ಅದ ಪಾಡ್ಗ ಬಟ್ ಅವನು ಕಟ್ಟದು ಕೊರಡು ಕಾರ್ ಕಟ್ಟದು ಕೊರಡು ನಾಡು ಅವು ಗೋಣಿ ಪಾಡ್ಗ ರಟ್ಟೆ ಗೋಣಿ ಅಂದ ಓಡು ಕೋರ್ಲಲ್ಲ ಬೆಲ್ಟ್ ಅವು ಪಿರೋಗ ಪಾಡು ಅಂತಲೇ ನಿಮಿಷ ಒಂದು ಪಿರೋಡ್ ಉಂಟಾಯ್ತು. ಹೌದಾ ತಾಗೋಜ ಅವು ಅದು ಪಿರೋದೊಂದು ಹೋಗ್ತದೆ. ಅವು ತಾಗೋಲಿ ಅದ ಅದೊಂದು ಹೋಗ್ತದೆ. ಒಂದು ಕಟ್ಟಾದ ಒಂಜಿ ಕಟ್ಟಾದನಾ? ಓಕೆ. ಕೆಜಿಗೆ ಏತು 290 ಕೆಜಿಗೆ 290 ಕೊಡ್ತಾ ಇದ್ದಾರೆ ಇಲ್ಲಿ ಕಾಂಟ್ಯಾಕ್ಟ್ ಇರೋದು. ಸೊ ಔಟ್ಸೈಡ್ ಹೋದರೆ 350 ಹೇಳ್ತಿದ್ದಾರಂತೆ. ನೋಡ್ಬೇಕು, ಅದು ಗೊತ್ತಿಲ್ಲ.
ಇದು ಆ್ಯಕ್ಚುಲಿ ಪ್ರಾಪರ್ ನಾಟಿ ಕೋಳಿ ಅಲ್ಲ, ಕಲರ್ ಕೋಳಿ ಅಂತ. ಅದೇ ಕಲರ್ ಅದೇ ಹಾಂ, ಸೇಲಂ ಕೋಳಿ. ಇದು ನಾಟಿ ಕೋಳಿ ಥರನೇ. ಈ ಬಾಯ್ಲರ್ ಟೈಸನ್ ಅದಕ್ಕಿಂತ ಸ್ವಲ್ಪ ಬೇರೆ ಟೈಪ್ ಕೋಳಿ ಇದು. ಹಾಗೆ ಏನು ಮಾಡ ಏನು ಮಾಡ ಇದು ಬಳಕೆ ಗೊತ್ತಿಪ್ಪತ್ತ ಪದಲೆ ரெண்டு 4 ஐநாண்டு ஐநாயின்னு நன மூஜாவோடு ಅಡೆ ಪಾಡ್ದು ಬಿಟ್ಟು ಅದು ಉಳ್ಳದಿ ಹೊಡ್ಸಿ ಇದೆ ಇಂಚಿ ಇದಿಲ್ಲ ಇಂಚಿ ಅಂದ ಅವು ಬಾಕ್ಸ್ ಅಲ್ಪ ಹಂಚಿ ಬರ್ತದೆ ತೊಂದರೆ ಇದು ಇಂಚಿ ಇದು ಬಿಡ್ಲಿ ಅದು ಉಳ್ಳದಿ ಹೊಡ್ಸಿ ಆ ಸೀಟ್ ತಟ್ಟು ಅದು ರೆಂಕಿ ಪಾಡಿತ್ತೆ ರೆಂಕಿ ಎತ್ತಂಡ ರಗಾಲೇಜಿ ಇಪ್ಪತ್ತು ಹೌದು ಅಂಚಿಟ್ಟು ಬರ್ಪುಂಡು ಅಡಿಗೆ ಎಲ್ಲ ಪ್ರಿಪರೇಷನ್ ಆಗ್ತಿದೆ ಇವಾಗ ಕೋರಿ ಬಂಟೆಲ್ಲ ಆಮೇಲೆ ಅಡಿಗೆ ಎರಡು ಪಾತ್ರೆ ಹೇಳಿ ಎರಡು ಮಾತು ಹೇಳಲಿಕ್ಕೆ ನಾವೀಗ ಬ್ಯುಸಿಯಲ್ಲಿದ್ದೇವೆ. ಏನು ಕಾರ್ಯಕ್ರಮ ನಿನ್ನೊಂದು ದೈವದ ನೇಮ ಇತ್ತು, ಆ ನೇಮಕ್ಕೆ ಇವತ್ತು ಆಗಿಲ್ವ, ಹಾಗೆ ಅದರ ಕೆಲಸದಲ್ಲಿದ್ದೇವೆ. ನಾನು ತುಂಬ ರಿಚ್, ಯಾಕಂದರೆ ನನಗೆ 6 ಜನ ಮಾವಂದರು ಎಲ್ಲ. ಇವರೊಬ್ಬರು ಅತ್ತೆ, ಇವರು ಮಂಗಳೂರವರು, ಇವರು ಚಿಕ್ಕಮ್ಮನಂದು, ಹಾಗೆ ಇನ್ನೊಂದು 4 ಜನ ಇದ್ದಾರೆ. ಅವರೆಲ್ಲ ಅಲ್ಲೆಲ್ಲ ಇದ್ದಾರೆ, ಬರ್ತಾರೆ ಎಲ್ಲ ಸಂಜೆ ಹೊತ್ತು. ಪೊಯ್ ಹಾಗೆ ಇವರೊಬ್ಬರು ಅತ್ತೆ, ಇವರು ಬೆಂಗಳೂರಲ್ಲಿ ಸೆಟ್ಲ್ ಆಗಿದೆ ಇತ್ತೀಚೆಗೆ. ನೀವು ನೋಡಿರ್ಬೋದು, ಬರ್ತ್ಡೇ ಪಾರ್ಟಿಲೆಲ್ಲ ಬರ್ತಾರೆ ಬೆಂಗಳೂರಲ್ಲಿ. ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಿದ್ದಾರೆ. ಇವರು ಮೈನ್ ಪಾತ್ರೆ ಒಂದು ಬಳಸಲಿಕ್ಕೆ. ಮತ್ತೊಬ್ಬರು ದೊಡ್ಡ ಅತ್ತೆ ಇಲ್ಲಿದ್ದಾರೆ. ಇವರು ಅತ್ತೆ ಮಗಳು, ದೊಡ್ಡ ಅತ್ತೆ ಮಗಳು ನಮ್ಮದು. ಇವರು ಮುಂಬೈಯಲ್ಲಿರೋರು. ಇವರು ನಮ್ಮ ದೊಡ್ಡ ಅತ್ತೆಯವರು. ಹಾಗೆ ಇವರು ನಾಡ್ದು ಫ್ರೈಡೇ ಮುಂಬೈ ಹೋಗ್ತಿದ್ದಾರೆ. ಹಾಗೆ ಎಲ್ಲ ಇದ್ದಾರೆ, ಎಲ್ಲ 6 ಜನ ಅತ್ತೆ ಅಂದಿದ್ದಾರೆ. ಮತ್ತು ಎಲ್ಲ ರೆಡಿ ಆಗ್ತಿದ್ದಾರೆ ಇವಾಗ. ಹಾಗೆ ಮುಂದೆ ಇಡೀ ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ಇವನೇ ಫಸ್ಟ್ ಬಂದದ್ದು. PCMBಯಲ್ಲಿ ಭಾರಿ ಹೇಳ್ತಾ ಇದ್ದ, PCML ಬರ್ತದೆ ಅಂತ. 82% ಒಂದು ಎಷ್ಟು ಪರ್ಸೆಂಟು? 80%. ನಾನು ಪೇಪರಲ್ಲಿ ನೋಡಿದೆ, ಹೆಸರು ಬಂದಿತ್ತಲ್ಲ. ಇವರು ಸಣ್ಣ ಅತ್ತೆಯವರು, ಕುಂಜಲಗಟ್ಟೆಯಲ್ಲಿ ಇರೋದು, ಬ್ಯೂಟಿ ಪಾರ್ಲರ್ಲೆಲ್ಲ ಮಾಡ್ತಾ ಇದ್ದಾರೆ. ಇವರು ಮಾವ. ಹಾಗೆ ಇವರು ನಮ್ಮ ಫ್ಯಾಮಿಲಿಯವರೆಲ್ಲ. ಇವತ್ತಿನ ಅಡಿಗೆಯ ಮೈನ್ ಅಧ್ಯಕ್ಷರು ಇವರೇ, ಬೇಬಿ ಕುಂಬ್ರಾಡಿ ಅಂತ. ನಮ್ಮ ಸಾಧಾರಣ ಒಂದು ಪಡಂಗಡಿ ಗ್ರಾಮದಲ್ಲಿ, ದಕ್ಷಿಣ ಕನ್ನಡ ಪಡಂಗಡಿ ಗ್ರಾಮದಲ್ಲೆಲ್ಲ ಇವರೇ ಅಡುಗೆದೆಲ್ಲ ವಹಿಸ್ಕೊಳ್ಳೋದು. ಹಾಗೆ ಭೂತದೆಲ್ಲ ಫಂಕ್ಷನ್ ಇದರೆಲ್ಲ ಇವರೇ ಮಾಡೋದು ಅಡುಗೆದೆಲ್ಲ. ಹಾಗೆ ಬೇಬಿ ಕುಂಬ್ರಾಡಿ ಅಂತ. ಏನಾದರೂ ಇದ್ರೆ ಸಂಪರ್ಕಿಸಿ. ಇವ್ರದ್ದು ತಮ್ಮದೇ ಆದ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಸಂಪರ್ಕಿಸಿ ಅವ್ರನ್ನ. ಕೋರಿ ಮಲ್ತ ಈ ಕಡೆ. ಇದು ಈಗ ಇಲ್ಲಿ ಅಡುಗೆ ಮಾಡಿ ಓಪನ್ ಕುಕ್ಕಿಂಗ್. ಅಕ್ಕಿ ಇಟ್ಟ ರೈಸಾ ರೈಸ್ ಇಟ್ಟದು ಬೇಗ ಮಾಡಿ ಸುಧಾರಿಸ್ಬೇಕಂತ ಇದೆ. ಇವರು ನಮ್ಮ ದೊಡ್ಡ ಮಾವ, ಅವರು ಮುಂಬೈಯಲ್ಲಿರೋದು. ಇವರು ನಮಸ್ತೆ ಅಲ್ಲಿ.
ಈ ಮುಂಜೆ ಬಾರಿ ಕಟ್ಟಿಡು ಅಚ್ಚಿಗೆ ಅಲ್ಲೂ ಕೋಳಿ ಮಂಟೆ ಹಾಪಣ ಮೂಲತ್ತು ಹೆಂಗೆ ಗೊತ್ತುಂಟು ನಲ್ಲ ಬರಡ್ ಒಂದು ವಿಡಿಯೋ ಜೋಲಿ ದೊಡ್ಡಪ್ಪ ಪಾತೇರಿ ದಾದಂಡದು ಬಗ್ಗೆ ಕೋರಿ ಬಟ್ಟ ಮಂತಂದುಲ್ಲೆ ಇನ್ನು ದಾದ ಸ್ಪೆಷಲ್ ಬನ್ನಿ ಸ್ಪೆಷಲ್ ದಾರ ಜಪ ಉಂಡಿತ್ತು ನಾವು ದೇವರ ಮೈ ಮೈ ಇತ್ತು ಅಂತ ನೋಡಪ್ಪ ಕನ್ನಡ ಚಾನಲ್ ಅರೆ ಕನ್ನಡ ಡಿಲೀಟ್ ಮಾಡ್ಬೇಕು. ಹೌದು ನಮ್ಮ ಊರಿನವ ಇದು ನೀನಾ ನಾನು ಕೋಳಿ ಅನ್ಕೊಂಬಿಟ್ನಲ್ಲ. ಬಿಸಿ ನೀರೆಲ್ಲ ಹಾಕಿರೋದು ಚಿಕನ್, ಯಾಕಂದರೆ ಅದು ನಾಟಿ ಕೋಳಿ ಅಲ್ವಾ, ಅದರದ್ದು ಸುಯಿ ತೆಗಿಲಿಕ್ಕೆ ಆಗೋದಿಲ್ಲ. ತಣ್ಣೀರೆಲ್ಲ ಹಾಕ್ಬೋದು, ಆದರೆ ಸಿಹಿ ಸುಯಿ ತೆಗಿಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಬಿಸಿ ನೀರಲ್ಲಿ ಹಾಕಿದರೆ ಚೆನ್ನಾಗಿ ಹೋಗುತ್ತೆ. ನೀವು ಚಿಕನ್ ಶಾಪಲ್ಲೆಲ್ಲ ನೋಡಿದ್ದೀರ ನೋಡಿ, ಇವೆಲ್ಲ ರಿಪೇರಿ ಗ್ಯಾಂಗ್ ಅಂತ. ಇವ್ರನ್ನ ನಾವು ತಮಿಳ್ನಾಡಿಂದ ತರಿಸಿರೋದೆಲ್ಲ, ಎಲ್ಲ ತಮಿಳ್ನಾಡಿಂದೆಲ್ಲ. ಓ ಇವರೊಬ್ಬರು ಕೇರಳದಿಂದ, ಕೇರಳ ಬಾರ್ಡ್ರಿಂದ ತರಿಸಿರೋದು, ಸುಯಿ ತೊಲಿಕ್ಕೆ ಅಂತಲೇ ತರಿಸಿರೋದು. ಯಾರು ಅವರು? ಮುಂಬೈ, ಮಹಾರಾಷ್ಟ್ರ. ನೀವು ತಮಿಳ್ನಾಡಿದ್ದು ಚಿನ್ನಮ್ಮ ಅಂತ ಗೊತ್ತಿರ್ಬೋದು, ಚಿಕನ್ದು ನೋಡಿ ಅವರಿಗೆ. ತಮಿಳ್ನಾಡಲ್ಲಿ ಚಿನ್ನಮ್ಮ ಅದು ಚಿಕನ್ ರಿಪೇರಿ ಮಾಡೋದ್ರೆ ಟಾಪು. ನೀನು ಅಲ್ಲೇ ಮಲಗಮ್ಮ ಹಾಗೆ, ನೀನು ಆಯಿತು, ನೀನು ಅಲ್ಲೇ ಮಲಗ ಹಾಗೆ ಆಯಿತಾ, ನೀನು ಅಲ್ಲೇ ಮಲಗ ಹಾಗೆ ಆಯಿತಾ. ಕಟ್ಟಪ್ಪನ ಚೂರು ಬನ್ನಿ ತಲ್ವಾರ ಬಿಡ್ದು ಕೋರಿ ತೊಂದಿರಿ ನೋಡಿ. ಇದೆಲ್ಲ ಕೋರಿ ತುಲ್ಲುವ ಮುಖಾನ ನೋಡಿ ಹೆಂಗೆ ಕೂತ್ಕೊಂಡಿದೆ ಅಂತ. ಇದು ತೊಲ್ಲುವ ಮುಖಾನ ನೋಡಿ. ಇದಕ್ಕೆ ಒಂದು ಕೊಟ್ಟರೆ ಒಂದು ದಿನದಲ್ಲಿ ಒಂದು ತೊಲ್ಲೋದು, ಇದು ಅಷ್ಟೇ ತೊಲ್ಲೋದು. ಸುಮ್ಮನೆ ಕೂತ್ಕೊಂಡಿದ್ದು, ಯಾಕಂದ್ರೆ ಎಲ್ಲ ತೊಲ್ಲದಿದ್ದಾರಲ್ಲ, ನಾವೊಂದು ತೊಲ್ಲೋಣ ಅಂತ ಅಷ್ಟೇ. ಚಿಕನ್ ಎಲ್ಲ ಸುಯಿ ಎಲ್ಲ ತೊಲ್ಲಿ ಅದು ಸೆನ್ಸರ್, ಯೂಟ್ಯೂಬ್ ಸೆನ್ಸರ್, ಅದನ್ನು ಬ್ಲರ್ ಮಾಡ್ತೀವಿ ನಾವು. ಆಮೇಲೆ ಇಲ್ಲಿ ಇವಾಗ ಚಿಕನ್ದು ಕ್ಲೀನಿಂಗ್ ಡಿಪಾರ್ಟ್ಮೆಂಟು ಎಲ್ಲ ರೋಮೆಲ್ಲ ಅದರದ್ದು ಚಿಕನ್ ಇದೆಲ್ಲ ತೆಗೆದಾಗಿದೆ. ಇವಾಗ ಕ್ಲೀನಿಂಗ್ ಎಲ್ಲ ಮಾಡ್ತೀವಿ, ಎಲ್ಲ ಕೈ ಹಾಕಿದ್ದಾರೆ, ಎಲ್ಲ ಎಮ್ ಡಿ ಮಾಡಿದ್ದಾರೆ, ಸರ್ಜನ್ಸ್ ಎಲ್ಲ ಚಿಕನ್ ಸರ್ಜನ್ಸ್ ಅಂತ. SMD CMD CMD ಎಲ್ಲ ಸರ್ಜನ್ಸಿ ಸಣ್ಣ ಮಟ್ಟದ್ದು. ಸ್ವಲ್ಪ ಈಚೆ ಬರ್ಬೇಕು. ಯಾವ ಲೆವೆಲಿಗೆ ಒಂದು ಮಾಂಸನ ಕೊಚ್ತಿದ್ದಾರೆ ಅಂತ ನೋಡಿ. ಹೆಚ್ಚಿನ ಮಾರ ಈ ನಾವೇ ಮಾಸ ಟಾಂಗದ ಪಾಡದು ಇಂಚರೊಂದು ಮಲ್ಲ ಮಟನ್ ಅಂಗಡಿ ಲೆಕ್ಕ ಮಾಮು ರಟ್ಟು ಪಾತ್ರವಲ್ಲೇ ಕನ್ನಡ ಎಂಜಿನ ಕಾರ್ಯಕ್ರಮ ಬಲ್ಲೆ ಬರ್ಚಿ ಬರ್ಚಿದಾಯಿ. ಇದು ನಮ್ಮದು ಕಮ್ಮಿದು ಕ್ಯಾಬ್ರೆ ಡ್ಯಾನ್ಸ್ ಅದು. ಓಯ್ ಕಮ್ಮಿದ ಕ್ಯಾಬ್ರೆ ಡ್ಯಾನ್ಸ್, ಕಮ್ಮಿದ ಕ್ಯಾಬ್ರೆ ಡ್ಯಾನ್ಸ್ ಅದು, ಕಮ್ಮಿದ 50 ರೂಪಾಯಿದ, 50 ರೂಪಾಯಿದ. ಸಂಜೆ ಒಂದು ಅಗೇನ್ ಸೇವೆ ಅಂತ ನಾನ್ ವೆಜ್ ಎಲ್ಲ ಬಡಿಸೋದು ಕ್ರಮ ನಮ್ಮ ದೇವರಿಗೆ.
Nikil kali video tu pun matrat subscribe la share la man pado.